ಓಕೆ, SSLC ರಿಸಲ್ಟ್ ಬಂತು. ನಮ್ಮ ತಾಲೂಕಲ್ಲಿ ಸೈಂಟ್ ಮೇರೀಸ್, ಲೈಲದ ಸೈಂಟ್ ಮೇರೀಸ್ ಸ್ಕೂಲ್ನ ಚಿರಾಗ್ ನಾಯಕ್ ನಮ್ಮ ತಾಲೂಕಿಗೆ ಫಸ್ಟ್ ಬಂದಿರುವಂಥದ್ದು. ಒಟ್ಟು 625ರಲ್ಲಿ 622 ಅಂಕ. ಈತ ತಾಲೂಕಿಗೆ ಫಸ್ಟ್ ಆದರೆ ನಮ್ಮ ಜಿಲ್ಲೆಗೆ ದ್ವಿತೀಯ ಸ್ಥಾನ, ಹಾಗೆಯೇ ರಾಜ್ಯಕ್ಕೆ 4ನೇ ಸ್ಥಾನ ಪಡೆದಿರುವಂಥದ್ದು. ನಿಜ ಕೂಡ ನಮ್ಮ ತಾಲೂಕಿಗೆ ಕೂಡ ಹೆಮ್ಮೆ ಹೌದು. ಇದೀಗ ಆ ಚಿರಾಗ್ ಯಾರು ನಿಮಗೆ ತೋರಿಸ್ತೀವಿ ಬನ್ನಿ. ಇಲ್ಲ ಇದ್ದಾನೆ, ಸ್ವಲ್ಪ ಸಾಫ್ಟ್ ನೇಚರ್ ಅನ್ನಿಸ್ತಾ ಇದೆ, ಸ್ವಲ್ಪ ಮಾತು ಕಮ್ಮಿ, ಓದು ಜಾಸ್ತಿ ಅನ್ನಿಸ್ತಾ ಇದೆ. ಹೌದಾ? ಇಲ್ಲ ಜಾಸ್ತಿ ಇದೆ, ಮಾತು ಇದೆಯಾ? ಓಕೆ, ಈಗ ರಿಸಲ್ಟ್ ಬಂತು. 625ರಲ್ಲಿ 622 ಅಂಕ, ತಾಲೂಕಿಗೆ ಫಸ್ಟ್. ಇಷ್ಟು ನಿರೀಕ್ಷೆ ಇತ್ತಾ? ಇನ್ನೂ ಜಾಸ್ತಿ ಮಾರ್ಕ್ ಬೇಕಿತ್ತು ಅಂತ ಇತ್ತಾ? ಇಲ್ಲ, ಇಷ್ಟೇ ಇತ್ತು. ಅಷ್ಟೇ ಇತ್ತು. ಇದು ಒನ್ ಆನ್ಸರ್ ಹೇಳುವಂಗಿಲ್ಲ, ಒಂದು ಕ್ವಶನಿಗೆ ಒಂದೇ ಆನ್ಸರ್ ಇಲ್ಲ, ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಬೇಕು. ಓಕೆನಾ? ಸೊ ಅವರ ಪೇರೆಂಟ್ಸ್ ಕೂಡ ಹೇಳಿ ಸ್ವಲ್ಪ ಮಾತು ಕಡಿಮೆ ಅಂತ, ಬಟ್ ಇಟ್ಸ್ ಓಕೆ. ನಮ್ಮ ತಾಲೂಕಿಗೆ ಹೆಮ್ಮೆ ಕೊಟ್ಟಿದ್ದೀರಾ ನೀವು. ಯಾವುದ್ರಲ್ಲಿ ಮಾರ್ಕ್ ಹೋಗಿರೋದು ನಿಮಗೆ? ಸೋಷಿಯಲಲ್ಲಿ 2 ಮತ್ತು ಕನ್ನಡದಲ್ಲಿ 1. ಓಕೆ, ಸೊ ಅದು ನೀವು ಅಷ್ಟು ಮಾರ್ಕ್ ಹೋಗುತ್ತೆ ಅಂತ ಅಂದ್ಕೊಂಡಿದ್ರಾ? ಹಾಂ, ಇತ್ತು. ಮತ್ತು ರೀವ್ಯಾಲ್ಯೂಷನ್ ಹಾಕುವಂತ ಏನಾದರೂ ಇದೆಯಾ, ಅಥವಾ ಇಷ್ಟೇ ಮಾರ್ಕ್ ಅಂತ ಅಷ್ಟೇ ಸ್ಯಾಟಿಸ್ಫೈಯಾ? ಇಷ್ಟೇ ಸ್ಯಾಟಿಸ್ಫೈ. ಓಕೆ, ಸೊ ಸ್ಟಡೀಸ್ ಎಲ್ಲ ಹೇಗೆ ಮಾಡ್ತಾಯಿದ್ರಿ? ಸಪೋರ್ಟ್ ಎಲ್ಲ ಯಾರು ಕೊಡ್ತಾಯಿದ್ರು? ಪೇರೆಂಟ್ಸ್, ಟೀಚರ್ಸ್. ಯಾವ ಥರ ಸ್ಟಡೀಸ್ ಮಾಡ್ತಾಯಿದ್ರಿ ಅಂತ ಅಂದರೆ ಗೊತ್ತಾಗಬೇಕು ಎಲ್ಲರೂ ಕೂಡ. ನೀವು ಟೈಮ್ ಟೇಬಲ್ ಯಾವ ಥರ ಶೆಡ್ಯೂಲ್ ಮಾಡ್ತಾಯಿದ್ರಿ, ಯಾವ ಬೇರೆ ಆ್ಯಕ್ಟಿವಿಟೀಸ್ ಕೂಡ ಇತ್ತಾ ಏನು ಅಂತ? ಟೈಮ್ ಟೇಬಲ್ ಇರಲಿಲ್ಲ, ಎಕ್ಸಾಮ್ ಬರೋಕೆ ಓದ್ತಿದ್ದೆ ಅಷ್ಟೇ. ಅಲ್ಲ, ಆ ಟೈಮ್ ಟೇಬಲ್ ಅಲ್ಲ, ಎಕ್ಸಾಮ್ಗೆ ನೀವು ಓದುವಂಥ ಟೈಮ್ ಹೇಗೆ, ಶೆಡ್ಯೂಲ್ ಹೇಗೆ ಇರ್ತು ನಿಮ್ಮದು ಅಂತ? ಶೆಡ್ಯೂಲ್ ಅಂತ ಇರಲಿಲ್ಲ, ಯಾವಾಗ ಇದಾಗ್ತದೆ ಆಗ ಓದೋದು. ಸೊ ಯಾವಾಗ ಮನಸ್ಸಾಗುತ್ತೆ ಆವಾಗ ಓದೋ ಥರ. ಸೊ ಕ್ಲಾಸಲ್ಲಿ ಜಾಸ್ತಿ ನೀವು ಅದನ್ನು ತಲೆಗೆ ಹಾಕೋತಿದ್ರ, ಅಥವಾ ನೀವು ಜಾಸ್ತಿ ಓದ್ಕೊಂಡೇ ಮಾರ್ಕ್ಸ್ ಇದ್ದಿರು ಅಂತ, ಅಥವಾ ಕ್ಲಾಸಲ್ಲಿ ಮಾಡಬೇಕಾದ್ರೆ ಟೀಚರ್ಸ್ ಮಾಡಿದಿರುವಂಥ ಪಾಠವನ್ನು ಕೇಳಿಕೊಂಡೇ ಜಾಸ್ತಿ ಫೋಕಸ್ ಮಾಡ್ತಾಯಿದ್ರು ಹೇಗೆ ಅಂತ? ಕೇಳಿಕೊಂಡು. ಸೊ ಕ್ಲಾಸಲ್ಲೆಲ್ಲ ಹೇಗೆ, ಟೀಚರ್ಸ್ ಎಲ್ಲ ಹೇಗೆ ನಿಮಗೆ ಸಪೋರ್ಟ್ ಮಾಡ್ತಾಯಿದ್ರು? ತುಂಬ ಸಪೋರ್ಟ್ ಮಾಡ್ತಿದ್ರು. ಓಕೆ, ನೀವೀಗ ಆ ಕಡೆ, ನಾವು ಕೂಡ ಆ ಕಡೆ ಬರಬೇಕು, ನೀವು ಆ ಕಡೆ ಹೋಗಬೇಡಿ. ಇನ್ನೊಂದು, ಈಗ ಸ್ಕೂಲ್ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ? ಯಾವ ಥರ ಇದೆ ಎಜುಕೇಷನ್ ಎಲ್ಲ? ಎಲ್ಲ ಟೀಚರ್ಸ್ ಎಲ್ಲ ಸಪೋರ್ಟಿವ್ ಆಗಿದ್ರು, ಮತ್ತು ಸ್ಟಡಿ ಎನ್ವೈರ್ಮೆಂಟ್ ಎಲ್ಲ ಒಳ್ಳೆಯದಿತ್ತು. ಬೇರೆ ಯಾವುದಾದ್ರೂ ಆ್ಯಕ್ಟಿವಿಟಿ ಇದ್ದೀರಾ ನೀವು? ಇಲ್ಲ, ಯಾವುದಾದ್ರೂ ಕೂಡ ಇಲ್ಲ. ಫಿಟ್ಟಿಂಗ್ ಎಲೆಕ್ಟ್ರಾನಿಕ್ ಐಟಮ್ ತುಂಬ ಜಾಸ್ತಿ. ಓಕೆ, ತುಂಬ ಇಂಟ್ರೆಸ್ಟಿಂಗ್ ಫೀಲ್ಡ್ ಯಾವುದು ನಿಮ್ಮದು? ಇಂಜಿನಿಯರಿಂಗ್. ಸೊ ನೆಕ್ಸ್ಟ್ ಮುಂದಿನ ಸ್ಟಡೀಸ್ ಯಾವ ಥರ ಮಾಡಬೇಕು ಅಂತ ಇದ್ದೀರಾ? ಯಾವ ಕೋರ್ಸ್ ಮುಂದೆ? PCMC. ಓಕೆ, ಯಾವ ಕಾಲೇಜ್ ಅಂತ ಏನಾದರೂ ಡಿಸೈಡ್ ಮಾಡಿದ್ದೀರಾ? ಕೆನರಾ ವಿಕಾಸ್, ಮಂಗಳೂರು. ಓಕೆ, ಅಲ್ಲೇ ಸ್ಟೇ ಆಗಿ. ಓಕೆ, ಸೊ ಇಲ್ಲಿ ಈಗ ನಿಮಗೆ ಸಿಬ್ಲಿಂಗ್ ಇದ್ದಾರಾ? ಯಾರು? ಚಿನ್ಮಯ ನಾಯಕ್, ತಂಗಿ. ಅವಳೇ ಮಾಡಿಸಿದಾಳೆ? ಅವಳು 5th, I think 6th. ಈಗ 6th. ಓಕೆ, ಈಗ ನಿಮ್ಮ ಸ್ಟಡೀಸ್ಗೆ ವರ್ಕ್ ಎನ್ವೈರ್ಮೆಂಟ್ ಮನೇಲಿ ಹೇಗಿತ್ತು, ಸ್ಕೂಲಲ್ಲಿ ಹೇಗಿತ್ತು ಅಂತ? ಒಳ್ಳೆಯದಿತ್ತು, ತುಂಬ ಒಳ್ಳೆಯದಿತ್ತು. ಸೊ ನೀವು ಜಾಸ್ತಿ ಓದಿಗೆ ಅಂತ ಫೋಕಸ್ ಮಾಡಿಲ್ವಾ? ಇಲ್ಲ. ಸೊ ಕ್ಲಾಸಲ್ಲಿ ಏನು ಓದಿದ್ರೆ ಅದನ್ನೇ ಜಾಸ್ತಿ ತಲೆಗೆ ಹಾಕ್ಕೊಂಡು ಇದು ಮಾಡಿ. ಬಟ್ ನಿಮ್ಮ ಇನ್ನೊಂದು ಏನಾದರೂ ಡೌಟ್ಸ್ ಬರುತ್ತೆ ನಿಮಗೆ ಕ್ಲಾಸಲ್ಲಿ ಅಥವಾ ಸ್ಕೂಲಲ್ಲಿ, ಅಥವಾ ನಿಮಗೆ ಇಲ್ಲಿ ಬಂದ ಡೌಟ್ಸ್ ಬಂದಾಗ ಇಮಿಡಿಯೇಟ್ ಕ್ಲಾಸ್ಗೆ ಮೇಡಮ್ಗೆ ಫೋನ್ ಮಾಡ್ತಾಯಿದ್ರಿ. ಸೊ ಅವ್ರದ್ದು ರೆಸ್ಪಾನ್ಸ್ ಹೇಗಿತ್ತು? ಹೇಳ್ಕೊಡ್ತಿದ್ರು, ಎಲ್ಲ ಡೌಟ್ಸ್ ಎಲ್ಲ ಕ್ಲಾರಿಫೈ ಮಾಡ್ತಿದ್ರು. ಓಕೆ, ಈಗ ಫಸ್ಟ್ ರಿಸಲ್ಟ್ ನೋಡಿದ್ದು ಯಾರು? ನಾನು. ನೀವೇ. ಸೊ ಆ ಮೂಮೆಂಟ್ ಹೇಗಿತ್ತು, ಅದನ್ನು ಎಷ್ಟು ಖುಷಿ ಆಗಿತ್ತು ನಿಮಗೆ? ಖುಷಿಯಾಗಿತ್ತು. ನೀವು ಈ ಥರ ಹೇಳಿದ್ರೆ ಅದರಲ್ಲಿ ಎನರ್ಜಿನೇ ಇಲ್ಲಲ್ಲ ಸ್ವಲ್ಪ. ನೀವು ಇಷ್ಟು ರ್ಯಾಂಕ್ ಬಂದಿದೆ, ಇಷ್ಟು 4th ರ್ಯಾಂಕ್ ನೀವು ಸ್ಟೇಟಿಗೆ, ಸ್ವಲ್ಪ ಇನ್ನು ಕೂಡ ಎನರ್ಜಿ ಇರಬೇಕಲ್ಲ ಜನಗಳಿಗೆ. ಇವನೇ ಇಷ್ಟು ತಾಲೂಕಿಗೆ ಫಸ್ಟ್ ಬಂದಿರುವಂಥದ್ದು ನೋಡಿ ಖುಷಿ ಪಡಬೇಕಲ್ಲ. ಆ್ಯಕ್ಚುಲಿ ತುಂಬ ಖುಷಿಯಾಗಿದೆ. ಸೊ ಯಾವ ಥರ ಸೆಲೆಬ್ರೇಟ್ ಮಾಡಿದ್ರು ಮನೇಲೆಲ್ಲ? ಯಾರು ಬಂದ್ರಾ? ಫ್ರೆಂಡ್ಸ್ ಎಲ್ಲ ಬಂದ್ರಾ? ಯಾರು ಫ್ಯಾಮಿಲಿ ಎಲ್ಲ ಬಂದ್ರಾ? ಬಂದಿದ್ದಾರೆ. ಫುಲ್ಲು ಸೆಲೆಬ್ರೇಟ್ ಇದೆಯಾ? ಯಾವ ಥರ ಸೆಲೆಬ್ರೇಷನ್ ಇದೆ? ಸೆಲೆಬ್ರೇಷನ್ ಅಂತಿದ್ರೆ ಟೆಂಪಲ್ಗೆ ಹೋಗಿ ಬಂದ್ರಾ? ಓಕೆ, ನೆಕ್ಸ್ಟ್ PUCಯಲ್ಲಿ ಕೂಡ ಇದೇ ಥರ ಮಾರ್ಕ್ ಪಡೀರಿ. ಆ್ಯಕ್ಚುಲಿ ಇವಾಗ ಮ್ಯಾಂಗ್ಳೂರಲ್ಲಿ ಇರ್ತೀರಾ, ಬಟ್ ಪರವಾಗಿಲ್ಲ, ನೀವು ಬೆಳ್ತಂಗಡಿ ತಾಲೂಕಿನವರಾಗಿದ್ದರೆ ನೀವು ಅಲ್ಲಿ ಕೂಡ ಟಾಪರ್ ಆದರೆ ಖಂಡಿತ ಯಾವಾಗಲೂ ಕೂಡ ಸಂದರ್ಶನ ಮಾಡ್ತೀವಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಇದೀಗ ಚಿರಾಗ್ ನಾಯಕ್ನ ತಂದೆ ಯೋಗೀಶ್ ನಾಯ್ಕ್ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಆ್ಯಕ್ಚುಲಿ ಮಗ ಒಳ್ಳೆ ರಿಸಲ್ಟ್ ಪಡೆದಿರುವಂಥದ್ದು, ತಾಲೂಕಿಗೆ ಫಸ್ಟ್, ಜಿಲ್ಲೆಗೆ ಸೆಕೆಂಡ್, ಸ್ಟೇಟಿಗೆ 4th ರ್ಯಾಂಕ್, ಸೈಂಟ್ ಮೇರಿಯ ಸ್ಟೂಡೆಂಟ್ ಅವನು. ಆ್ಯಕ್ಚುಲಿ ನಿಮ್ಗೂ ನಿರೀಕ್ಷೆ ಇತ್ತು ಅವನು ಸ್ಟಡೀಸಲ್ಲಿ ಯಾವ ಥರ ಮಾಡ್ತಿದ್ದ? ಅಂದರೆ ಸ್ಟಡೀಸಲ್ಲಿ ಅವನು ಶಾಲೆಯಲ್ಲೇ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಿಕೊಂಡು ಬರ್ತಿದ್ದ, ಮತ್ತು ಮನೆಯಲ್ಲಿ ಓದುವಿಕೆ ಭಾರಿ ಏನು ಟೈಮನ್ನು ಸ್ಪೆಂಡ್ ಮಾಡಿಕೊಂಡು ಓದೋದು ಪ್ರಶ್ನೆ ಇಲ್ಲ. ಒಂದು 9:30, 10 ಗಂಟೆವರೆಗೆ ಮಾತ್ರ ರಾತ್ರಿಯ ಓದು ಇದ್ದದ್ದು, ಮತ್ತು ಬೆಳಿಗ್ಗೆ ಸಹ ಅಷ್ಟೇ 5:30, 6 ಗಂಟೆಗೆ ಎದ್ದು ಮತ್ತು ಒಂದೂವರೆ ಗಂಟೆ ಓದ್ತಿದ್ದ ಅಷ್ಟೇ. ಆದರೆ ಭಾಳ ಮುಖ್ಯವಾಗಿ ಅವನ ಅರ್ಥ ಇಸುವಿಗೆ ಚೆನ್ನಾಗಿತ್ತು. ಭಾಳ ಮುಖ್ಯವಾಗಿ ಅವನು ಮ್ಯಾಥ್ಸಲ್ಲಿ ಅವನಿಗೆ ಭಾಳ ಇಷ್ಟ ಸಬ್ಜೆಕ್ಟ್ ಅವನಿಗೆ.
ಉಳಿದವರು ಕಷ್ಟಪಟ್ಟರೆ ಅವನನ್ನು ಇಷ್ಟಪಟ್ಟು ಕಲಿತಿದ್ದ. ಮತ್ತು ಇನ್ನೊಂದು ಕಡೆಯಿಂದ ಅವನಿಗೆ ಶಾಲೆಯಲ್ಲಿ ಕಲಿತದ್ದೇ ಸಾಕಾಗ್ತಿತ್ತು ಮ್ಯಾಥ್ಸ್ ಎಲ್ಲ. ಮತ್ತು ಉಳಿದ ಮಕ್ಕಳು ಮ್ಯಾಥ್ಸ್ ದಿನ ತುಂಬ ಟೆನ್ಷನ್ ಆಗಿದ್ದರೆ ಅವನು ಭಾಳ ಫ್ರೀ. ಅವತ್ತು ಉಳಿದ ಎಲ್ಲ ವಿಷಯಕ್ಕಿಂತ ಭಾರಿ ಆರಾಮದಲ್ಲಿ ಅವನು ಪರೀಕ್ಷೆಗೆ ಹೋಗ್ತಿದ್ದ ಯಾವಾಗಲೂ. ಅದು ಒಂದು ನಮಗೆ ಸಹ ಒಂಥರ ಭಾರಿ ಖುಷಿ ಆಗ್ತಿತ್ತು. ಮತ್ತು ಇನ್ನೊಂದು ಕಡೆಯಿಂದ ಅವನಲ್ಲಿ ಇಂಟೆಲಿಜೆನ್ಸ್ ಇದೆ, ನಮಗೆ ನಿರೀಕ್ಷೆ ಇತ್ತು. ಹಾಗಂತೇಳಿ ಲ್ಯಾಂಗ್ವೇಜಲ್ಲಿ ಸ್ವಲ್ಪ ಮಾರ್ಕ್ ಹೋಗ್ಬೋದು ಏನೋ ಒಂದು, ಕನ್ನಡದಲ್ಲಿ ಅಕ್ಷರ ಮಿಸ್ಟೇಕಿಂದ ಹೋಗ್ಬೋದು ಅನ್ನೋ ಒಂದು ಸಣ್ಣ ಟೆನ್ಷನ್ ಇತ್ತು. ಆದರೆ ಅದು ಕೂಡ ಒಳ್ಳೆಯ ಪರ್ಫಾರ್ಮೆನ್ಸ್ ಮಾಡಿದ್ದಾನೆ, ಖುಷಿಯಾಗಿದೆ. ಸೊ ಸ್ಕೂಲಲ್ಲಿ ಕೂಡ 100% ರಿಸಲ್ಟ್ ಬಂದಿರುವಂಥದ್ದು. ಹೌದು, ಅವರ ಶಾಲೆಯಲ್ಲಿ ಕೂಡ 100% ರಿಸಲ್ಟ್ ಬಂದಿದೆ. ಅದು ಕೂಡ ಒಳ್ಳೆಯ ವಿಷಯ. ಮತ್ತು ಅಲ್ಲಿಯ ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ಶಿಕ್ಷಕರನ್ನು ನಾನು ಬಹಳ ಅಭಿನಂದಿಸ್ತೇನೆ. ಯಾಕೆಂದರೆ ಅವರ ಒಂದು ಸಹಕಾರ ಮತ್ತು ಅವರ ಎಫರ್ಟನ್ನು ನಾವು ಯಾವತ್ತೂ ಮರೀಲಿಕ್ಕೆ ಸಾಧ್ಯವೇ ಇಲ್ಲ. ಅವರು ಪ್ರತಿಯೊಂದು ಎಕ್ಸಾಮ್ ಆದ ಕೂಡಲೇ ಅವರ ಮುಖ್ಯ ಶಿಕ್ಷಕರು ಜೊತೆ ಆ ಸಬ್ಜೆಕ್ಟ್ನ ಟೀಚರ್ಸ್ ಫೋನ್ ಮಾಡಿ ಅವನು ಹೇಗೆ ಬರೆದಿದ್ದಾನೆ, ಹೇಗೆ ಅಚೀವ್ ಮಾಡಿದ್ದಾನೆ ಅನ್ನೋದನ್ನೆಲ್ಲ ಫಾಲೋಅಪ್ ಮಾಡ್ತಾಯಿದ್ರು. ಇದು ನಮಗೆ ಬಹಳ ಖುಷಿಯಾಯಿತು. ಮತ್ತು ಇನ್ನೊಂದು ಕಡೆಯಿಂದ ನಮ್ಮ ಪಕ್ಕದಲ್ಲೇ ಅವರ ಹಿಂದಿ ಟೀಚರ್ ಇದ್ದಾರೆ, ವೀಣಾ ಮೇಡಮ್ರವರು. ಅವರು ಅಂತೂ ತುಂಬ ನಮಗೆ, ಅವನು ಸಣ್ಣ ಕ್ಲಾಸಲ್ಲಿರುವಾಗ ಸ್ವಲ್ಪ ಮಾತಾಡಲಿಕ್ಕೆ ಬಹಳ ಇಂಜರಿಕೆ ಇತ್ತು. ಆಗ ನಾವು ಸೈಂಟ್ ಮೇರಿಸ್ಗೆ ಅವನು 3ನೇ ಕ್ಲಾಸಲ್ಲಿ ಸೇರಿಸಿರುವಂಥ 4ನೇ ಕ್ಲಾಸ್ಗೆ ನಾವು ಸೇರಿಸಿರುವಂಥದ್ದು. ಅದಕ್ಕಿಂತ ಮೊದಲು ಸೇಗಡಾಡಲ್ಲಿ ಓದ್ತಾ ಇದ್ದ. ಆ ಬಳಿಕ ಸೈಂಟ್ ಮೇರಿಸ್ ಸೇರಿಸಿದ್ವಿ. ಅವನಿಗೆ ಒಂದು ಮಿಂಗಲ್ನೆಸ್ ಭಾಳ ಸಮಸ್ಯೆ ಇತ್ತು. ಆಗ ನಮಗೆ ತುಂಬ ಸಪೋರ್ಟ್ ಮಾಡಿದರು ವೀಣಾ ಮೇಡಮ್ ಮತ್ತು ಅಲ್ಲಿನ ಎಲ್ಲ ಸಬ್ಜೆಕ್ಟ್ ಟೀಚರ್ಸ್. ಅದು ನಮಗೆ ಬಹಳ ಖುಷಿಯಾಯಿತು. ಜೊತೆಗೆ ಅವನು ಈಗ ಸ್ವಲ್ಪ ಉಳಿದೊತ್ತಿಗೆ ಹೊಂದಾಣಿಕೆ ಮಿಂಗಲಾಗುವಂಥ ಒಂದು ಸ್ವಭಾವ ಬಂದಿದೆ. ಅದು ಸ್ವಲ್ಪ ಅವನು ಇಂಟ್ರೋವರ್ಟ್, ಉಳಿದ ಮಕ್ಕಳಿಗೆ ಕಂಪೇರ್ ಮಾಡಿದರೆ ಅವನಚೂರು ಇಂಟ್ರೋವರ್ಟ್. ಅವನಷ್ಟೇ ಕೆಲಸ ಮಾಡ್ತಾ ಇರ್ತಾನೆ. ಮತ್ತು ಅವನ ತುಂಬ ಇಂಟ್ರೆಸ್ಟಿಂಗ್ ಫೀಲ್ಡ್ ಅಂದರೆ ಎಲೆಕ್ಟ್ರಾನಿಕ್ಸ್. ಅವನದೇ ಆದಂಥ ಟ್ರಾನ್ಸಿಸ್ಟರ್ ಮಾಡುವಂಥದ್ದು, ರೇಡಿಯೋ ಮಾಡುವಂಥದ್ದು, ಆಮೇಲೆ ಇನ್ನೊಂದು ಕಡೆಯಿಂದ ಡ್ರೋನ್ಗಳನ್ನು ಮಾಡಿದ್ದಾನೆ. ಆಮೇಲೆ ಒಂದು ಸಣ್ಣ ವಿಮಾನವನ್ನು ಮಾಡಿ ಅದು ಮತ್ತೆ ಒಮ್ಮೆ ಹಾರಾಟ ಆಮೇಲೆ ಫೇಲ್ಯೂರ್ ಆಯಿತು ಒಮ್ಮೆ, ಆದರೆ ಅದನ್ನು ಪ್ರಯತ್ನ ಮಾಡಿದ್ದಾನೆ. ಮತ್ತು ಈಗ ಅವನೇ ಒಂದು ಸಣ್ಣ ಲ್ಯಾಪ್ಟಾಪ್ನ ಒಂದು ಐಟಮ್ಗಳನ್ನು ತರಿಸಿಕೊಂಡು ಅವನೇ ಅಸೆಂಬಲ್ ಮಾಡಿ ಒಂದು ಲ್ಯಾಪ್ಟಾಪಲ್ಲಿ ಈಗ ಮೊನ್ನೆ ಪರೀಕ್ಷೆ ಆದ ಮೇಲೆ ಇದು ಮಾಡಿರುವಂಥ ಕೆಲಸ ಮಾಡಿದ್ದಾನೆ. ಅವನೇ ರೆಡಿ ಮಾಡಿಕೊಂಡು ಮಾಡ್ತಾನೆ. ಅಂದರೆ ಅವನು ಎಲೆಕ್ಟ್ರಾನಿಕ್ಸ್ ಮತ್ತು ತುಂಬ ಇಂಟ್ರೆಸ್ಟಿಂಗ್ ಫೀಲ್ಡ್ ಒಂದು ನಾವು ಗಮನಿಸಿರುವಂಥದ್ದು. ಅದರಿಂದ ನಾವು ಸಹ ನಿರೀಕ್ಷೆ ಮಾಡುವಂಥದ್ದು ಏನಂತ ಹೇಳಿದರೆ ಅವನಿಗೆ ಎಲೆಕ್ಟ್ರಾನಿಕ್ಸ್ ವಿಭಾಗದಲ್ಲಿ ಹೆಚ್ಚು ಆಸಕ್ತಿಯಿಂದ ಓದಲಿಕ್ಕೆ ಇಷ್ಟಪಟ್ಟ. ಮತ್ತು ಅವನೇ ಸೆಲೆಕ್ಟ್ ಮಾಡಿರುವಂಥ ಕಾಲೇಜ್ ಕೆನರಾ ವಿಕಾಸ್. ನಮ್ಮ ಆಯ್ಕೆ ಆಗಿರಲಿಲ್ಲ. ಯಾಕಂತ ಹೇಳಿದ್ರೆ ನಮಗೆ ಮನೆಯಿಂದ ದೂರ ಕಳಿಸಿ ಬೇಡ ಅಂತೇಳಿತ್ತು. PUC ವರೆಗೆ ಮನೆಯಲ್ಲಿ ಇರಲಿ ಅನ್ನೋ ಒಂದು ಆಸೆ ಇತ್ತು ನಮಗೆ. ಆದರೆ ಅವನೇ ನಿರ್ಧಾರ ಮಾಡಿ ಒಂದು ಜನವರಿ ತಿಂಗಳಿಗೆ ಆಗುವ ನಾನು ಅಲ್ಲಿ ಹೋಗ್ತಾನೆ ಅಂತೇಳಿ ಅವನೇ ಹೇಳಿದ. ಮತ್ತು ಮಕ್ಕಳ ಇಷ್ಟಕ್ಕೆ ನಾವು ಸ್ಪಂದನೆ ಮಾಡೋದು ನಮ್ಮ ಕೆಲಸ. ಅದರಿಂದ ಅದನ್ನು ನಾವು ಚೆನ್ನಾಗಿ ಮಾಡಿದ್ದೇವೆ ಅಂತ ಅನಿಸ್ತದೆ. ಇನ್ನೊಂದು ನಿಮ್ಗೆ ಇವತ್ತು ಡಬಲ್ ಧಮಾಕ್ ಅಂತ ಹೇಳ್ಬೋದು. ಒಂದು ನಿಮ್ದು ಇವತ್ತು ಮ್ಯಾರೇಜ್ ಆ್ಯನಿವರ್ಸರಿ ಕೂಡ ಹೌದು. ಆ್ಯನಿವರ್ಸರಿಗೆ ಒಂದು ಬಂಪರ್ ನಿಮಗೆ ಗಿಫ್ಟ್ ಸಿಕ್ಕಿರುವಂಥದ್ದು ಮಗನಿಂದ. ಫಸ್ಟ್ ಆಫ್ ಆಲ್ ಹ್ಯಾಪಿ ಆ್ಯನಿವರ್ಸರಿ ಸರ್. ಸೊ ಈ ಮೂಮೆಂಟಿಗೆ ಈ ಥರ ಒಂದು ಖುಷಿ ಸಿಕ್ಕಿರೋದು ನಿಮ್ಗೊಂದು ಎಷ್ಟು ಇದು ಜೀವಮಾನದಲ್ಲಿ ಮರೆಯಲಾಗದಂಥ ಒಂದು ಖುಷಿ. ಆ್ಯನಿವರ್ಸರಿಗೆ ಕೊಟ್ಟೊಂದು ದೊಡ್ಡ ಗಿಫ್ಟ್ ಅವ ನಮಗೆ ಅನ್ನಿಸ್ತದೆ. ಮತ್ತು ನಾವು ತಾಲೂಕಲ್ಲಿ ಟಾಪ್ ಆಗ್ತದೆ ನಾವು ನಿರೀಕ್ಷೆ ಮಾಡಿರಲಿಲ್ಲ. ಆದರೆ ತಾಲೂಕಲ್ಲಿ ಟಾಪ್ ಆಯಿತು, ಅದು ಸಹ ಖುಷಿಯ ವಿಚಾರ ಅಂತ ಅನಿಸ್ತದೆ ನನಗೆ. ಮತ್ತು ನಾನೊಬ್ಬ ಶಿಕ್ಷಕನಾಗಿ ಸಹ ನನಗೆ ಅದು ಬಹಳ ಖುಷಿ ಆಯಿತು. ನನ್ನ ಮಗ ಒಬ್ಬ ಟಾಪ್ ಸ್ಕೋರ್ ಆಗ್ತಾನೆ ಅಂತ ಹೇಳಿದರೆ ಅದನ್ನು ಖಂಡಿತ ನಾನು ಖುಷಿ ಪಡುವಂಥ ವಿಷಯವೇ ಆಗಿರ್ತದೆ ಅಂತ ಅನಿಸ್ತದೆ ನನಗೆ. ಸೊ ಇನ್ನೊಂದು ಅವನಿಗೆ ಡೌಟ್ಸ್ ಎಲ್ಲ ಕೇಳ್ತಿದ್ನ ಏನಾದರೂ ಇದ್ದಾಗ ನಿಮ್ಮ ಹತ್ರ? ಹೌದು, ಸೈನ್ಸಲ್ಲಿ ಬಂದಾಗ ಡೌಟ್ಸ್ಗಳನ್ನೆಲ್ಲ ಬಹುತೇಕ ನಾನು ಅವನು ಪರಿಹಾರ ಮಾಡ್ತಿದ್ದೆ. ಮತ್ತು ಅವನಿಗೆ ಮತ್ತೆ ಮ್ಯಾಕ್ಸಿಮಮ್ ಶಾಲೆಯಲ್ಲಿ ಕಲ್ತ್ಕೊಂಡು ಬರ್ತಿದ್ದೆ. ನಮಗೇನು ಅಂತ ಸಮಸ್ಯೆ ಇರಲಿಲ್ಲ ಮನೆಯಲ್ಲಿ. ಮತ್ತು ನಾವು ಅವನನ್ನು ಫಾಲೋಅಪ್ ಮಾಡುವಂಥ ಪ್ರಶ್ನೆ, ನಾವು ಕೂತ್ಕೊಂಡು ಓದಿಸುವಂಥದ್ದು ಬಹಳ ಅಪರೂಪ. ಅವನದ ಏನು ಬೇಕೋ ಅದನ್ನು ಅವನೇ ಕಲಿತುಕೊಂಡು ಇದು ಮಾಡ್ತಿದ್ದ. ಅದೊಂದು ನಮಗೆ ಏನು ತ್ರಾಸ ಇಲ್ಲದೆ ಅವನಷ್ಟಕ್ಕೆ ಕಲ್ತಿದ್ದಾನೆ, ಅದು ನಮಗೆ ಖುಷಿ ಆಗ್ತದೆ. ಮತ್ತು ಏನು ಸಣ್ಣ ಡೌಟ್ಗಳಿದ್ರೆ ಕ್ಲಾರಿಫೈ ಮಾಡ್ತಿದ್ವಿ ಅಷ್ಟೇ. ಇದಕ್ಕೆ ಚಿರಾಗ್ ನಾಯ್ಕರ್ ಅವರ ಅಮ್ಮ ಇದ್ದಾರೆ, ರಶ್ಮಿ ಅವರು. ಮೇಡಮ್, ಫಸ್ಟ್ ಆಫ್ ಆಲ್ ಒಂದು ಕಂಗ್ರ್ಯಾಚುಲೇಷನ್ ನಿಮ್ಮ ಮಗನ ಒಂದು ರಿಸಲ್ಟ್ಗೆ. ಇನ್ನೊಂದು ಹ್ಯಾಪಿ ಆ್ಯನಿವರ್ಸರಿ. ಓಕೆ, ಎಷ್ಟು ಖುಷಿ ಆಗ್ತಿದೆ ನಿಮಗೆ ಮಗನ ರಿಸಲ್ಟ್ ನೋಡಿದ ನಂತರ? ತುಂಬ ಖುಷಿ ಆಯಿತು. ನಂಗೆ ತುಂಬ ಖುಷಿಯಾಗಿದೆ ಏನಂದರೆ ಅವನ ಬಗ್ಗೆನೇ ಕಾನ್ಫಿಡೆನ್ಸ್ ಸ್ವಲ್ಪ ಕಮ್ಮಿ ಇತ್ತು. ನಂಗೆ ಅಷ್ಟು ಬರಲ್ಲ ಬಿಡು, ಇಷ್ಟು ಬರುತ್ತೆ ಬಿಡು ಅಂತ. ಅವ್ನಿಗೆ ಅದೊಂದು ಸ್ವಲ್ಪ ಹೆಲ್ಪ್ ಆಗಿರ್ಬೋದು. ಈಗ ಇನ್ನೂ ನನಗೆ ಎಬಿಲಿಟಿ ಇದೆ, ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ ಅನ್ನೋದು ನನಗೆ ಅವನ ತಾಯಿಯಾಗಿ ನಂಗೆ ಅದು ಅವನಿಗೊಂದು ಪ್ಲಸ್ ಅಂತ ಅನಿಸ್ತದೆ. ಸೊ ಫ್ಯೂಚರಲ್ಲಿ ಆ ಕಾನ್ಫಿಡೆನ್ಸ್ ಹಾಗೆ ಅದು ಇರಲಿ ಅವನಲ್ಲಿ ಅಂತ, ಅವನ ಫ್ಯೂಚರ್ ಎಜುಕೇಷನ್ಗೆ ಹೆಲ್ಪ್ ಆಗ್ಬೋದು ಅಂತ ಅನಿಸ್ತಾ ಇದೆ. ಇನ್ನೊಂದು ತಾಯಿ ಜಾಸ್ತಿ ಮಕ್ಕಳು ಆ ಕಡೆ ಹೋಗಬೇಕಾದ್ರೆ ಈ ಕಡೆ ಹೋಗಬೇಕಾದ್ರೆ ಓದು 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 ಅಂತ ಹೇಳಿ ಎಕ್ಸಾಮ್ ನಾನು ಕೂಡ ಹಾಗೇನೆ ಮಕ್ಕಳಿಗೆ ಜಾಸ್ತಿ ಪ್ರೆಷರ್ ಆಗ್ತದೆ. ಬಟ್ ನೀವು ಕೂಡ ಅದೇ ಥರ ಮಾಡಿದ್ದೀರಾ ಅಥವಾ ಅವನೇ? ಅವನಂದರೆ ತುಂಬ ಲೈಟಾಗಿ ತೊಗೊಳ್ತಾನೆ. ಅಂದರೆ ಎಕ್ಸಾಮ್ ಅಲ್ವಾ, ಬಿಡು ಕ್ಲಾಸ್ ಕೇಳಿದ್ದೀನೆಲ್ಲ ಬರಿತೀನಿ ಅಂತ. ಆದರೆ ಸ್ವಲ್ಪ ಪುಷ್ ಮಾಡೋ ನೀಡಿತ್ತು ಎಕ್ಸಾಮ್ ಟೈಮಲ್ಲಿ. ಅವನಂದರೆ ನಾಳೆ ಎಕ್ಸಾಮ್ ಅಂದರೆ ಇವತ್ತು ಓದ್ತಾನೆ, ಏನು ಇಡೀ ವರ್ಷ ಪ್ರಿಪರೇಷನ್ ಎಲ್ಲ ಮಾಡ್ಕೋತಿಲ್ಲ ಅವನು. ಸೊ ಎಕ್ಸಾಮ್ ಟೈಮಲ್ಲಿ ಒಂದು ಸ್ವಲ್ಪ ಆದರೂ ಪುಷಿಂಗ್ ನೀಡಿತ್ತು, ಅದನ್ನು ಮಾಡಿದ್ದೇವೆ. ಓಕೆ. ಹಾಗೆ ಮತ್ತು ಸ್ಕೂಲಿಂದ ತುಂಬ ಸಪೋರ್ಟ್ ಮಾಡಿದ್ದಾರೆ. ಪ್ರತಿಯೊಂದು ಸಬ್ಜೆಕ್ಟ್ ಟೀಚರ್ಸ್ ಕೂಡ ಎಕ್ಸಾಮ್ ಆದಮೇಲೆ ಹೇಗೆ ಮಾಡಿದ್ದಾನೆ ಏನು ಎತ್ತ ಎಲ್ಲ ಕೇಳ್ತಿದ್ರು. ಸೊ ಸ್ಕೂಲ್ ದೊಡ್ಡ ಬ್ಯಾಕ್ ಬೋನ್ ಅಂತಲೇ ಹೇಳ್ಬೋದು ಅವನ ಈ ಅಚೀವ್ಮೆಂಟಿಗೆ. ಓಕೆ. ಅಂತ ಇವತ್ತೊಂದು ಬಂಪರ್ ಗಿಫ್ಟ್ ಸಿಕ್ಕಿದೆ. ಸೊ ಗಿಫ್ಟಿಗೆ ಏನಿಲ್ವಾ, ಒಂದು ಖುಷಿಗೆ ಏನಿಲ್ವಾ ನಮಗೆ?
ಕೊಡುವ ನಿಮಗೆ ಸ್ವೀಟ್ಸ್ ಕೊಡು. ಓಕೆ ಮೇಡಮ್, ಅವ್ರ ನಿಮ್ಮ ಹಿಂದಿ ಟೀಚರ್. ಓಕೆ, ನೀವು ಸಂಬಂಧಿಕರು ಸಂಬಂಧಿಕ? ಓಕೆ, ರಿಲೇಟಿವ್. ಓಕೆ, ಈಗ ನಿಮ್ಮ ಸ್ಟೂಡೆಂಟ್ ಜೊತೆಗೆ ನಿಮ್ಮ ಸಂಬಂಧಿ ಕೂಡ ಹೌದು, ಒಳ್ಳೆಯ ರಿಸಲ್ಟ್ ಕೊಟ್ಟಿರುವಂಥದ್ದು ನಮ್ಮ ತಾಲೂಕಿಗೆ, ಜೊತೆಗೆ ನಿಮ್ಮ ಸ್ಕೂಲು ಕೂಡ ಒಂದು ಹೆಮ್ಮೆ. ಏನು ಹೇಳ್ತೀರಾ ಇದು? ತುಂಬ ಖುಷಿ ಆಗ್ತಾ ಇದೆ, ತುಂಬ ಪ್ರೌಡ್ ಫೀಲಿಂಗ್ ಇದೆ ಅವನ ಬಗ್ಗೆ. ಹಾಗೆ ತುಂಬ ಇಂಟೆಲಿಜೆಂಟ್ ಹುಡುಗ ಕೂಡ, ಎಲ್ಲ ಚಟುವಟಿಕೆಗಳಿಗೆ ಭಾಗವಹಿಸ್ತಾ ಇದ್ದ, ಕ್ವಿಜ್ ಆಗಲಿ ಅಥವಾ ಸೈನ್ಸ್ ಮಾಡೆಲ್ ಇದರಲ್ಲೆಲ್ಲ. ಮತ್ತು ಅದರಿಂದಾಗಿ ಬ್ರಿಲಿಯಂಟ್ ಹುಡುಗ. ಮತ್ತು ಈಸಿಯಾಗಿ ಅವನಂದರೆ ಕಷ್ಟಪಟ್ಟಲ್ಲ, ಇಷ್ಟಪಟ್ಟು ಓದಿ ಎಲ್ಲ ವರ್ಕ್ ಎಲ್ಲ ಮಾಡ್ತಾ ಇದ್ದ, ಅಪ್ ಟು ಡೇಟ್. ಹಾಗೆ ಒಳ್ಳೆ ರಿಸಲ್ಟ್ ಬಂದಿದೆ, ಖುಷಿ ಆಗ್ತಾ ಇದೆ ನಮಗೆ. ಸ್ಕೂಲಿಗೆ ಕೂಡ ಒಂದು ಹೆಮ್ಮೆ ನಮಗೆ. ಎಸ್, ಖಂಡಿತವಾಗ್ಲೂ ಕೂಡ. ಸೊ ಈಗ ನೋಡಿದ ಹಾಗೆಯೇ ಚಿರಾಗ್ ಕೇವಲ ಸ್ಟಡೀಸಲ್ಲಿ ಮಾತ್ರ ಅಲ್ಲ, ಟೆಕ್ನಿಕಲ್ ಇಶ್ಯೂಲಿ ಕೂಡ ತುಂಬ ಮುಂದುವರೆದಿರುವಂಥದ್ದು. ಬೇರೆ ಬೇರೆ ಸೈಂಟಿಸ್ಟ್ ಆಗಿ ಕೆಲವೊಂದು ಕೆಲಸ ಕೂಡ ಮಾಡಿರುವಂಥದ್ದು. ಎಲ್ಲ ಮಾಡೆಲ್ಸ್ ನೋಡಿರ್ತೀರ ಇವಾಗಲೇ. ಅವ್ನು ಲ್ಯಾಪ್ಟಾಪ್ ಮಾಡಿದಾನಂತೆ, ಏನೋ ಏರೋಪ್ಲೇನ್, ಅದೇ ಥರ ಡ್ರೋನ್, ಈ ಥರ ಎಲ್ಲ ಕೆಲವೊಂದು ಸಂಶೋಧನೆ ಮಾಡಿರುವಂಥದ್ದು. ಸೊ ಅವನ ಫ್ಯೂಚರ್ ಇನ್ನಷ್ಟು ಉಜ್ವಲ ಆಗಲಿ, PUCಯಲ್ಲಿ ಕೂಡ ಟಾಪರ್ ಆಗಿ ಬೆಳೆಯಲಿ ಅಂತ ಆಶಿಸ್ತಾ, ವನಿಷ್ಠತೆ, ಶ್ರೇಯಸ್ ಶೆಟ್ಟಿ, ಸುದ್ದಿ ನ್ಯೂಸು, ಬೆಳ್ತಂಗಡಿ.